ನೋಡಿ, ಇದು ಜಾರಿಗೆ ಹುಳಿ ಅಂತ. ಇದು ಸ್ವಲ್ಪ ಹಳೆಯದಾಗಿದೆ, ಹಳೆಯದಾದರೆ ಒಳ್ಳೆಯದು. ಇದನ್ನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ನೀರಲ್ಲಿ ಹಾಕಿಡಬೇಕು. ನೀರಲ್ಲಿ ಹಾಕಿಟ್ಟು ಇದರ ಹುಳಿ ಅಂಶ ಎಲ್ಲ ಬಿಟ್ಟ ಮೇಲೆ ಜಾರಿಗೆ ಸಾರು ಅಂತ ಅದು ಮಾಡಿಕೊಂಡ್ರೆ ನಮಗೆ ಶೀತಕ್ಕೆ ಇದು ಮೊದಲು ಬಾಣಂತಿಯರಿಗೆಲ್ಲ ಕೊಡ್ತಿದ್ರು. ಹಾಗೆ ನಮಗೇನು ಒಳ್ಳೆಯದು, ಇದು ಶೀತಕ್ಕೆ ಎಲ್ಲ ಆಗ್ತದೆ. ಹಾಗೆ ನಾವು ಇವತ್ತು ಜಾರಿಗೆ ಸಾರು ಮಾಡುವ ಅಂತ. ಇನ್ನು ತೊಳ್ಕೊಂಡು ನೀರು ಹಾಕಿಡ್ತೇನೆ. ನೋಡಿ, ಈಗ ಇದು ತೊಳ್ಕೊಂಡಾಯಿತು. ಚೆಂದ ತೊಳೆದಿದ್ದೇನೆ, 3-4 ಸಲ ಚೆಂದ ತೊಳೆದು ಈಗ ನೀರು ಹಾಕಿಡಬೇಕು. ಇದಕ್ಕೆ ಸ್ವಲ್ಪ ನೆನೆಲಿಕ್ಕೆ ನೀರು ಹಾಕಿಡುವ. ಇಷ್ಟು ಇರಲಿ, ಮತ್ತು ಎಷ್ಟು ಬೇಕು ಅಷ್ಟು ತೆಗೆಯುವ ನಾವು. ಸಾಮಾನೆಲ್ಲ ಈಗಲ್ಲ, ಸ್ವಲ್ಪ ಹುಳಿ ಬಿಡಬೇಕು. ಒಂದು ಅರ್ಧ ಗಂಟೆ 3/4 ಗಂಟೆ ಬೇಕು. ಹುಳಿ ಬಿಟ್ಟಾದಮೇಲೆ ಅದನ್ನು ಮತ್ತೆ ಸಾರು ಮಾಡುವ. 1 ಸ್ಪೂನ್ ಒಳ್ಳೆಮೆಣಸು ಹಾಕ್ಕೊಳ್ತಿದ್ದೇನೆ ಈಗ ಹುರಿಲಿಕ್ಕೆ. ಇದನ್ನು ರುಬ್ಕೊಳ್ಳಿಕ್ಕೆ ನಾವು ಈಗ ಧನಿಯಾ 1 ಸ್ಪೂನು, ಕೊತ್ತಂಬರಿ, ಪರಿಮಳ ಬಂದರೆ ಸಾಕಾಗ್ತದೆ, ಪಟ ಅಂತ. ಓಮ್ ಹಾಕ್ಕೊಳ್ತಿದ್ದೇನೆ, ಅಂದರೆ ಓಮ್ ಕಾಳು 1 ಸ್ಪೂನು, ಅಜ್ವಾನ ಅಂತಲೂ ಹೇಳ್ತಾರೆ. ಜೀರಿಗೆ ಅದು ಸಣ್ಣ ಸ್ಪೂನಲ್ಲಿ ಅರ್ಧ ಸ್ಪೂನ್ ಸಾಕು. ಪರಿಮಳ ಮೆಂತ್ಯ 1/4 ಟೀ ಸ್ಪೂನು. ಹುರಿಯುವಾಗ ಎಣ್ಣೆ ಹಾಕ್ಕೊಳ್ಳಿಕ್ಕಿಲ್ಲ. ಎಲ್ಲ ಸಾಮಗ್ರಿಗಳು ಪರಿಮಳ ಬರುವಾಗ ತೆಗೆಯೋದು, ಇಲ್ಲ ಪಟ ಅನ್ನೋ ಗೊತ್ತಾಗ್ತದೆ. ಸಾಸಿವೆ ಅದು ಕೂಡ 1/4 ಟೀ ಸ್ಪೂನ್, ಜಾಸ್ತಿ ಬೇಡ. ಸ್ವಲ್ಪ ಮೆಣಸು 5 ಸಾಕು, 5 ಹಾಕ್ಕೊಂಡಿದ್ದೇನೆ. ಈಗ ಸಾಕು, ಆಫ್ ಮಾಡ್ಕೊಳ್ತೇನೆ. ಇದು ನೀರಿಲ್ಲದ ಕಾಯಿ, ಅಂದರೆ ಬಾಣಂತಿಯರಿಗೆ ಮಾಡುವಾಗ ಒಣ ಕೊಬ್ಬರಿಯಲ್ಲೇ ಮಾಡೋದು. ಅಂದರೆ ನಮಗೆಲ್ಲ ಮಾಡುವಾಗ ನಾವು ನೀರಿಲ್ಲದ್ದು ಆಗ್ತದೆ, ನೀರಿದ್ದದ್ದು ಕೂಡ ಆಗ್ತದೆ. ಆದರೆ ಸ್ವಲ್ಪ ಹುರ್ಕೊಳ್ತೇನೆ. ಸ್ವಲ್ಪ ಹುರ್ಕೊಂಡ್ರೆ ಪರಿಮಳ ಕೂಡ ಒಳ್ಳೆಯದಿರ್ತದೆ. ಮತ್ತು ಅದು ಮಾಡುವ ಕ್ರಮವೂ ಹಾಗೆ ಆಫ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಎಲ್ಲ ಸಾಮಗ್ರಿಗಳನ್ನು ಇದಕ್ಕೆ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದು. ಇದಕ್ಕೆ ನಾನೀಗ ನೀರುಳ್ಳಿ ರುಬ್ಬುವುದಕ್ಕೆ ಹಾಕೋದಿಲ್ಲ, ಮತ್ತು ಅದು ಕುದಿಯುವಾಗ ಹಾಕುವ. ಈಗ ಇಷ್ಟನ್ನು ರುಬ್ಬಿಕೊಂಡು ಬರ್ತೇನೆ. 4 ಎಸಳು ಬೆಳ್ಳುಳ್ಳಿ ಹಾಕಿದೆ, ರುಬ್ಬಿಕೊಂಡು ಬಂದಾಯಿತು. ಅದಕ್ಕೆ ಇದನ್ನು ಮಸಾಲೆಯನ್ನು ಹಾಕ್ತೇನೆ ಪಾತ್ರೆಗೆ. ಇದು ನೆನೆಲಿಕ್ಕೆ ಹಾಕಿದ ಜಾರಿಗೆ ಹುಳಿನ ಸೋಸ್ಕೊಳ್ತೇನೆ. ಈಗ 1 ಗೆಡ್ಡೆ ನೀರುಳ್ಳಿ, ಆನಿಯನ್, ಅಂದರೆ ಇದಕ್ಕೆ ಟೊಮೆಟೊ ಎಲ್ಲ ಹಾಕುವ ಅಗತ್ಯ ಇಲ್ಲ, ಹಾಕೋದಿಲ್ಲ, ಮೊದಲಿನಿಂದಲೂ ಹಾಕೋದಿಲ್ಲ. ಹಾಗಾಗಿ 1 ನೀರುಳ್ಳಿನ ಹಾಕ್ಕೊಳ್ತಿದ್ದೇನೆ. ಅದರೊಟ್ಟಿಗೆ ಬೇಯಬೇಕು ಸರಿ. ಈಗ ಕಲ್ಲುಪ್ಪು ಹಾಕ್ಕೊಳ್ತಿದ್ದೇನೆ. ಉಪ್ಪು ಹಾಕ್ಕೊಳ್ಳೋಣ. ನೋಡಿ ಆಗ್ತಾ ಬಂತು. ಈಗ ನೀರುಳ್ಳಿ ಸಾಧಾರಣ ಬೆಂದಾಗೆ ಕಾಣ್ತದೆ. ಬೆಂದಿದೆ. ನೀರು ಸೇರಿಸಿಕೊಳ್ಳೋದು. ಇದು ಸೂಪಿನಾಗೆ ಕುಡಿಬಹುದು, ಹಾಗಾಗಿ ಸ್ವಲ್ಪ ತೆಳು ಮಾಡಿದರೆ ಚೆಂದ ಆಗ್ತದೆ. ಹೀಗೆ ಈಗ ಅದಕ್ಕೊಂದು ತುಪ್ಪದ ಒಗ್ಗರಣೆ ಹಾಕ್ಕೊಳ್ಳುವ. 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೇನೆ. 1 ಅರ್ಧ ಸ್ಪೂನು ಸಾಸಿವೆ ಈಗ ಆಫ್ ಮಾಡ್ಕೊಂಡಿದ್ದೇನೆ. ಈಗ ಬೇವರ ಸೊಪ್ಪು ಹಾಕ್ತೇನೆ.
ನೋಡಿ ಜಾರಿಗೆ ಸಾರು ರೆಡಿ ಆಯಿತು. ಇದು ಸೂಪಾಗಿ ಕುಡೀರಿ. ಒಬ್ಬರು ಇಷ್ಟು ಕುಡಿದ್ರೆ ಸಾಕಾಗ್ತದೆ, ಅಷ್ಟು ಕುಡೀರಿ. ಈಗ ನೋಡಿ, ಮಾಡಿ, ಕುಡೀರಿ. ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿ. ಹಾಗೆ ವಿಜಯಲಕ್ಷ್ಮಿ ಬೆದ್ರಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗೆ ಆಗಿದೆ ಅಂತ ನನಗೆ ತಿಳಿಸಿ. ನಾನು ನಾಳೆ ಒಳ್ಳೆಯ ವಿಡಿಯೋದೊಂದಿಗೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.